ನಮಸ್ಕಾರ. ಮೊದಲೇ ಆಂಡಿಕಲ್ ಬರುತ್ತೆ ಸಂತೋಷ್ ಶೆಟ್ಟಿ ಪೊಲಳಿ ಸಂತೋಲೋಕ್ಸ್ ಯೂಟ್ಯೂಬ್ ಚಾನಲ್ ತುಪ್ಪಿನ ಮಾತಿರಲ ಉಡಲ್ದಿನ ಸೊಲ್ಮೇಲು ಅಂಚಿನಿ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಲ್ಪ್ಲೆ ಸಪೋರ್ಟ್ ಮಲ್ಪ್ಲೆ ಧನ್ಯವಾದ. ಥ್ಯಾಂಕ್ ಯು. ಬರ್ತಾನೆ ನಾವು ಏನು ಮಾತ ಏದೇ ನಾನು ಸೇವೆ ಮಾಡ್ತಾರೆ ಆಗ್ಲಿ ಮಾತ ಬರ್ಪಣಂಚಿನ ಒವೇ ಕಷ್ಟ ಇತ್ತು ನನ್ನ ಪರಿಹಾರ ಮಾಡ್ತಿರುವುದು ನಮ್ಮನ್ನು ಕೈ ಪಡೆದು ನಡಪಡಾಡೊಂದು ಆ ಮಗಳ ದೇವರ ದುರ್ಗಾ ನವನಂಬಿಕೆ ದುರ್ಗಾ ಪರಮೇಶ್ವರ ಅಮ್ಮಡ ಕಟೀಲ್ ಯಕ್ಷಗಾನ ಅಭಿಮಾನಿ ಅಂಚನ ಯಕ್ಷಗಾನ ಪ್ರಿಯ ಅಂಚಿನ ಆ ದೇವಿದ ಬೊಕ್ಕ ನವ ನಮ್ಮ ಇನಿ ಪೂಜೆ ಮಾಡ್ತಿದ್ದ ರಾಮದೇವರು ನಾರಾಯಣ ದೇವರನ್ನು ಆಚರಿಸಿ ಎಲ್ಲರಿಗೆ ಸಂತೋಷ ತಾನೇ. ಮತ್ತರವಾದ ಉದ್ದೇಶವನ್ನು ಆ ಗಣೆಯಲ್ಲಿ ಅವತರಿಸಲು ಎಲ್ಲಾ ದೇವತೆಗಳಿಗೆ ಭೂಮಿ ಮೇಲೆ ಆಯುಧಗಳಾಗಿರುವ ಪಾಂಚಜನ್ಯ ಸುದರ್ಶನಾದಿಗಳು ಕೂಡ ಬರುತ್ತಾರೆ. ನನಗೆ ಅವಕಾಶವಿಲ್ಲವೇ? ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋ ಅಂಬಿಕಾ ವಿಘ್ನರಾಜನ ಪಿಡಿದು ಸಂತುದಿದೆ ಅಂಬು ನಿಧಿಯಾತ್ಮಜೆಗೆ ಕೈ ಮುಗಿದು ಪಾದಾಭುಜಕ್ಕೆ ಪೊಡ ಮಾಡುತ್ತವಳ್ಳಿ ಬೆಳಿ ಕಥಾ
ಎರಡು ಕಡೆ ಮನೆ ರಕ್ಷಿಸಿದೆ ಅಂತ ಯಾಕಿದು? ಒಂದು ಮತ್ತೊಂದು ನನಗೆ ಇಲ್ಲಿಗೆ ಬರುವ ಇಲ್ಲಿನ ಬಹುದಾದ ರಾಕ್ಷಸರ ಕುರಿತು ನಮಗೆ ತಿಳಿಸಿದ್ದಾರೆ. ಅಂತವರಿಂದ ರಾತ್ರಿಯ ಹೊತ್ತು ನಿಮ್ಮ ರಕ್ಷಣೆಗಾಗಿ ನಾನೇ ನಿಲ್ಲುತ್ತೇನೆ. ಮಾತ್ರವಲ್ಲ, ನನ್ನ ಇನ್ನೊಂದು ಕರ್ತವ್ಯ. ವರದ ಪದಗಳ ಕೊಯ್ದು ಲಕ್ಷ್ಮಣ ವರದ ಪದಗಳ ಕೊಯ್ದು ಲಕ್ಷ್ಮಣ. ಅಂಜಾದ ಮಸ್ತ್ ಜನ ಮೀಡಿಯಾದ ಬೈತಾರೆ ಅಕ್ಕಲಿಗೆ ಧನ್ಯವಾದ ಸಮರ್ಪಣೆ ಮಲ್ಪೆ ಈ ಬೋರ್ಡ್ ನ್ಯೂಸ್ ಮಿಸ್ಟರ್ ಪ್ರಶಾಂತ್ ನಾಯರ್ ಹೋಗ ರಮೇಶ್ ಬೇರ್ಕರ್ ಅಕ್ಕಲಿಲ್ಲ ಉಡಬಿನ ಸೋಮವಾರ ಅಂಚನೆ ವಿಶೇಷ ಜನದ ಶ್ರೀ ವಿಜಯ್ ಕುಮಾರ್ ಶೆಟ್ಟಿ ಕರಾವಳಿ ಗದಿಂದ ಮಿಸ್ಟರ್ ದಿವೇಶ್ ಓದಿ ಅವರ ಪಕ್ಕ ಶ್ರೀ ಸಂತೋಷ್ ಶೆಟ್ಟಿ ಬೋಲನಿ ನಾಗೇಶ್ ಶರಣಯ್ಯ ಫೋಟೋಗ್ರಾಫಿ ನಾಗೇಶ್ ಶರಣಯ್ಯ ಅಂಚನೆ ಪುತ್ರ ಕ್ರಿಯೇಷನ್ ಮಹೇಶ್ ಕುಟ್ಟನ್ ಪೊಕ್ಕ ದುಬೈ ಲೋಕು ಮುಗ್ಲಿಗಳ ಉಡಲ್ ಜಿಂಜಿನ ಇಂಚನೆ ನಿಗಳ ಸಪೋರ್ಟ್ ಎಂದ್ರೆ ವ್ಯಾಪಾರ ಬಂದ್ರೆ ನಿಗಳ ಉಡಲ್ ಜಿಂಜಿನ ಸಂಬ ಅಂಚನೆ ಅದಕ್ಕೆ ಈ ಕಾರ್ಯಕ್ರಮದ ಕೊರಡು ಬಂದು ಬರ ಅಂಚನೆ ಭಜನಾ ತಂಡರೆ ರಾಜೇಶ್ ಕುತ್ತಾರ ಮೇಲಿನ ತಂಡ ಬೈದಂಡ ಮುಗ್ಲಿಗಳ ನಮ್ಮ ಉಡಲ್ ಜಿಂಜಿನ ಸ್ವರ್ಗದ ಸಂದಾಯ ಮಾಡ್ತಾರೆ ಬಂದರೆ ಇಂಚನೆ ನಮ್ಮ ಕಾರ್ಯಕ್ರಮ ಕೊರಡುಗೆ ನಡಪದು ಇಂಚನೆ ನಮ್ಮ ಕೈಟ್ ಎಡ್ಡೆಡ್ಡನೆ ಬೇಲೆ ಅವತ್ತು ಕೊಡು ದೇವತಾ ಕಾರ್ಯ ನಮ್ಮ ಕೈಟ ಮಾತನಲ ಕೈಟ ಅವತ್ತು ಕೊಡು ಶ್ರೀರಾಮನ ಆದರ್ಶ ಗುಣವಯನ ದಯಮಕ್ಕ ಕರುಣ ಪ್ರತಿಯೊಂದನ ಬರಡೆ ಪ್ರತಿ ಒರಿಯನ ಹೃದಯನ ದೇವರ ಮೇರೆಗೆ ಆ ಹೃದಯಡು ನಮ್ಮ ದೇವರಿಂದ ಏಪತ್ತುಪ್ಪ ಅವಾಗ ಮಾತ ನಂಗೆ ರಾಮರಾಜ್ಯ ಅವನಿಗೆ ಅಂಚಿನ ಸದ್ಬುದ್ಧಿ ಮಾತನೆಗಳ ದೇವರ ಬರಡು ಎಲ್ಲರೂ ಆರೋಗ್ಯವಂತರಾಗಲಿ ಎಲ್ಲರೂ ಸುಖಿಗಳಾಗಲಿ ಯಾರೊಬ್ಬರು ಕೂಡ ಈ ಜಗತ್ತಿನಲ್ಲಿ ದುಃಖವನ್ನು ಹೊಂದದೇ ಇರಲಿ ಬಂದ ದೇವರ ಪ್ರಾರ್ಥನೆ ಬಂದದ್ದು ಇಂಥ ಕಾರ್ಯಕ್ರಮ ಮುಗಿದದಲ್ಲ ಅಂಚನೆ ಬಂದಲ್ಲ ಒಂದು ನೋಟಿಸ್ ಎಲ್ಲಜಿ ಅಮರ್ಲಾಲ್ ಮೋದಿ ಕಾರ್ಯಕ್ರಮ 13 ತಾರೀಕಿಗೆ ಅಬುದಾಬಿ ನಡಪಡು ಐಟ್ ಲ್ಯಾಂಗ್ವೇಜ್ ಯಕ್ಷಗಾನ ಮಲ್ಪರೆ ಒಂದು ಎಲ್ಲಿಯ ಕಾರ್ಯಕ್ರಮವನ್ನು ಆಹ್ವಾನ ಮಾಡಿದ್ದಾರೆ ಆಯ್ತಾ ಸಂಪೂರ್ಣ ಕೇಳಿ ಜೂಟ ಹೆಬ್ಬಾರ್ ಇನಿಷಿಯೇಟ್ ತಂದು 6 ಸ್ಟಾರ್ಟಿಂಗ್
ಕಾರ್ಯಕ್ರಮ ಮಾತಾಡದ ಬಾರಿ ನಮ್ಮ ಯಕ್ಷಗಾನದ ಕಾರ್ಯಕ್ರಮದ ತುಳ್ಳೆ ಪಡೆದ ನಿಕಟ ದಯದಿದೆಯ ನಟ್ಟೊಂದುಲ್ಲೆ ಅವು ಮಾತಾಡದ ಇಂತ ನಂಗೆ ಹಾಲ್ ಫಾರ್ಚುನರ್ ಶ್ರೀತ ಪ್ರೈಮ್ ಕುಮಾರ್ ಶೆಟ್ಟಿ ಆರ ಬರ್ರೆ ಆಬದಿ ಬಂಡೆ ಅದನ್ನ ಬೇತ ಬೇರೆ ಗೊತ್ತರಿಗೆ ಅರೆಗಿಲ್ಲ ಉಡಲ್ ದಿಂದಿನ ಸೊಲ್ಮೇಲೆ ತಂದ ಆಡುತ್ತೆ ಮಂದಿನ ಪ್ರತ್ಯಕ್ಷವಾದ ಪರೋಕ್ಷವಾದ ಸಹಕಾರ ಬಂದಿನ ಪ್ರತಿ ವೇಳೆಗಿಲ್ಲ ಉಡಲ್ ದಿಂದ ಸೊಲ್ಮೇಲೆ ತಂದನ ಮತ್ತೊಂದು ಕಾರ್ಯಕ್ರಮ ಮುಕ್ತಾಯ ಹೊಂದುತ್ತಾ ಜೈ ಶ್ರೀರಾಮ್ ಜೈ ಹನುಮಾನ್. ಗೊತ್ತಿರಬಹುದು ಅವರು ಮುಖ್ಯ ಭಾಗವತರಾಗಿದ್ದುಕೊಂಡು ಈ ಪ್ರದರ್ಶನವನ್ನು ಮುನ್ನಡೆಸುವುದಕ್ಕಿದ್ದಾರೆ. ಮತ್ತೆ ಮತ್ತೊಂದಷ್ಟು ಮಂದಿಗಳು ಅದಕ್ಕೆ ಜಾಯಿನ್ ಆಗುವುದಕ್ಕಿದ್ದಾರೆ. ಅದನ್ನು ನಾವು ಮುಂದಿನ ದಿನಗಳಲ್ಲಿ ಪ್ರಕಟಿಸ್ತೇವೆ. ಹಾಗೆ ಮತ್ತೊಂದು ನಮ್ಮ ತಂಡದಲ್ಲಿ ಮತ್ತೊಂದು ಹೆಮ್ಮೆಯ ವಿಷಯ ಉಂಟು ಹೇಳಿಕೊಡುವುದಕ್ಕೆ. ನಿಮಗೆಲ್ಲ ಗೊತ್ತಿರಬಹುದು, ಕ್ರಿಶ್ಚಿಯನ್ಸ್ ಕೂಡ ಯಕ್ಷಗಾನದಲ್ಲಿ ಒಂದಿಷ್ಟು ಮಂದಿ ಕ್ರಿಶ್ಚಿಯನ್ ಮತ್ತು ಮುಸ್ಲಿಮ್ಸ್ ಕಲಾವಿದರು ಭಾಗವಹಿಸಿದವರಿದ್ದಾರೆ. ಹಾಗೆ ನಮ್ಮ ತಂಡದಲ್ಲಿ ಒಂದು ಅಭಿಮಾನ ಪಡುವಂತಹ ಜೀವನ್ ಕ್ರಾಸ್ ಅಂತ ಪುತ್ತೂರು ಯಾವುದೇ ಪಾತ್ರ ಕೊಟ್ಟರೂ ನಿರ್ವಹಿಸುವಂತಹ ಪ್ರೌಢಿಮೆ ಉಂಟು. ಅವರು ಊರಲ್ಲಿರುವಾಗಲೇ ಕಲಿತು ಬಂದವರು, ಇಲ್ಲಿಗೆ ಬಂದ ಮೇಲೆ ಮತ್ತಷ್ಟು ಪಳಗುತ್ತಾ ಇದ್ದಾರೆ. ನೀವು ಅವರನ್ನು ಮಾತಾಡಿಸಿ. ನಿಜವಾಗಿ ಒಂದು ನಮ್ಗೆ ಆದರೆ ಸ್ವಲ್ಪ ಈಸಿ ಅದು ಕನೆಕ್ಟ್ ಆಗಲಿಕ್ಕೆ ಯಕ್ಷಗಾನ ಧರ್ಮವಾಗಿ. ನಿಮ್ಗೆ ಹೇಗೆ ಕನೆಕ್ಟ್ ಆಯಿತು ಯಕ್ಷಗಾನ? ಕಷ್ಟ ಅಂತೆಲ್ಲ ಆಗಲಿಲ್ಲ. ನಮ್ಮ ಅಥವಾ ಪೇರೆಂಟ್ಸ್ ಅಲ್ಲ, ಆ್ಯಕ್ಚುಲಿ ನಮ್ಮ ತಂದೆ ದೊಡ್ಡಪ್ಪ ಚಿಕ್ಕಪ್ಪ ಅವರಲ್ಲಿ ನಾವು ಸಣ್ಣ ಇರುವಾಗಲಿ ಜೀಪ್ ಹತ್ತಿಕೊಂಡು ಎಲ್ಲಿ ಯಕ್ಷಗಾನ ಇದ್ರು ಹೋಗ್ತಿದ್ರಂತೆ. ಮೇ ಬಿ ಅದೇ ನಮಗೆ ಕೂಡ ಬಂದದಾಗಿರ್ಬೋದು. ನಮ್ಮ ಮನೆ ಹತ್ರನೇ ನಮ್ಮ ಭಜನಾ ಮಂದಿರ, ಸುಬ್ರಹ್ಮಣ್ಯೇಶ್ವರ ಭಜನಾ ಮಂದಿರ. ಮೊದಲು ನನ್ನ ಅಕ್ಕ ಹೋಗಿ ಸೇರಿಕೊಂಡು ನಾನಾಗ ಜಸ್ಟ್ ನೋಡ್ತಿದ್ದೆ ಹೊರಗಿನಿಂದ. ಹಾಗೆ ಅಕ್ಕರನ್ನು ನೋಡಿ ನೋಡಿ ಮನೆಯಲ್ಲಿ ಬಂದು ಪ್ರಾಕ್ಟೀಸ್ ಮಾಡಿ ಅಕ್ಕರನ್ನು ನಾನು ತಿಂದುದು ಅದು ಹಾಗೆಲ್ಲ ಹಾಗೆ ಮತ್ತೆ ಅವಳು ವೇಷದಲ್ಲಿ ನೋಡೋದು ನನಗೆ ಕೂಡ ಮಾಡಬೇಕು ಅಂತ ಆಸೆ ಇದೆ. ಮತ್ತು ನಾನು ಕೂಡ ಗುರುಗಳ ಜೊತೆ ಸೇರಿ ಬಾಲಕೃಷ್ಣ ಉಡ್ಡಂಗಳ ಕಲಿತೆ. ಸೊ ಅಕ್ಕ ಅವ್ರನ್ನ ತರಿಸ್ಬೇಡಿ, ದುಬೈಯಲ್ಲಿ ಇದ್ಲು, ಈಗ ಮದುವೆ ಆದ ನಿಮ್ಮ ಹೆಸರು? ಜೀವನ್ ಕ್ರಾಸ್. ಜೀವನ್ ಕ್ರಾಸ್. ಊರು ಪುತ್ತೂರು. ನೋಡಿ, ಪುತ್ತೂರಿನವರೊಂದು ಪ್ರೌಡ್ ಫೀಲ್ ಆಕ್ಚುಲಿ. ನಿಜವಾಗಿ ತುಂಬಾ ಖುಷಿ ಆಯಿತು ಈ ಒಂದು ಯಕ್ಷಗಾನದಲ್ಲಿ ನೀವು ಇರೋದು. ಇವರಿಗೂ ಒಂದು ಪ್ರೌಡ್ ಫೀಲ್, ಅದಕ್ಕೆ ಅವ್ರು ಸ್ಪೆಷಲ್ ಆಗಿ ಮೆನ್ಷನ್ ಮಾಡಿದ್ರು. ಸೊ ನಿಮ್ಗೆಲ್ಲರಿಗೂ ಆಲ್ ದ ವಿದೇಶ ಆಗಿ ಸಿಂಗರ್ ವಾಪಸ್ ಯಕ್ಷಗಾನ ಆಗಿ ಬಿಟ್ಟಿದ್ರೆ ಗೊತ್ತಿಲ್ಲ ಎಲ್ಲ. ಸೊ ಅಣ್ಣ, ನಿಮ್ದು ಎಕ್ಸ್ಪೀರಿಯನ್ಸ್ ಒಂದು ಹೇಗೆ, ಅಥವಾ ಈಗ ನಾಳಿದ್ದು ಒಂದು ಪ್ರೋಗ್ರಾಮ್ ಉಂಟು ಅದರ ಬಗ್ಗೆ? ಯಕ್ಷಗಾನ ಅಭ್ಯಾಸ ಕೇಂದ್ರ ಒಂದು ಯೂನಿವರ್ಸಿಟಿ, ಅಂತಾರಾಷ್ಟ್ರೀಯ ಮಟ್ಟದ ಸಂಸ್ಥೆ. ದೇಶದಲ್ಲಿ ನಾವು ಮಂಗಳೂರಲ್ಲಿ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾಳಷ್ಟು ಯಕ್ಷಗಾನ ಕೇಂದ್ರಗಳಿವೆ. ಮುಖ್ಯವಾಗಿ ಧರ್ಮಸ್ಥಳ ಆಗಿರ್ಬೋದು, ಅಥವಾ ಇನ್ನಷ್ಟು ಗುರುಗಳು ಯಕ್ಷಗಾನಕ್ಕೆ ಮೀಸಲಾಗಿ ತರಗತಿಗಳನ್ನು ನಡೆಸುವವರಿದ್ದಾರೆ. ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಯಕ್ಷಗಾನವನ್ನು ಬೆಳೆಸಬೇಕು. ಆ ನಿಟ್ಟಿನಲ್ಲಿ ಆಳ್ವಾಸ್ನ ಮೂಡುಬಿದಿರೆ ಆಳ್ವಾಸ್ನ ಕಾಲೇಜಿನಲ್ಲಿ ಗುರುಗಳಾಗಿ ಸೇವೆಗೆ ಸಲ್ಲಿಸಿದಂಥವರು. ನಂತರದಲ್ಲಿ ಇಲ್ಲಿಗೆ ಬಂದು ಇಲ್ಲಿ ಅವರ ಪಯಣವನ್ನು ಮುಂದುವರಿಸಿದರು. ಕಟೀಲು ಮೇಳದಲ್ಲಿ ಕೂಡ ಕಲಾವಿದನಾಗಿ ಸೇರಿದವರು. ಅಂಥ ಗುರುಗಳೊಟ್ಟಿಗೆ ನಾವು ನಮ್ಮದಿದ್ದು 11ನೇ ವರ್ಷ ನಾವು ಸೇವೆ ಸಲ್ಲಿಸ್ತಾ ಇದ್ದೇವೆ. ಅದೊಂದು ಭಾಗ್ಯ ನಮಗೆ. ಯಾಕಂದರೆ ಯಕ್ಷಗಾನವನ್ನು ಪರಿಪೂರ್ಣವಾಗಿ 360 ಡಿಗ್ರಿಯಲ್ಲಿ ಕಲಿಯುವಂಥ ಒಂದು ಅವಕಾಶ. ಕೇವಲ 1-2 ಕಾರ್ಯಕ್ರಮಕ್ಕೆ ಮಾತ್ರ ಸೀಮಿತ ಅಲ್ಲ ನಮ್ಮ ಈ ತಂಡ. ಅದು ಇಂಪಾರ್ಟೆಂಟ್. ಕಾರ್ಯಕ್ರಮಗಳಲ್ಲಿ ಮುಖ್ಯವಾಗಿ ನಾಟ್ಯ ಇರ್ಬೋದು ಅಥವಾ ಅರ್ಥಗಾರಿಕೆಗೆ ಮಾತ್ರ ಸೀಮಿತ ಅಲ್ಲ. ಅದರ ಜೊತೆ ಛಂದಸ್ಸು, ಅರ್ಥ, ಉಪಕಥೆಗಳು, ರಾಮಾಯಣ ಮಹಾಭಾರತದ ಮೂಲ ಕಥೆಗಳನ್ನು ಬಿಟ್ಟು ಉಪಕಥೆಗಳು ಕೂಡ ನಮ್ಮಲ್ಲಿ ಪ್ರಚಲಿತದಲ್ಲಿದೆ. ಅಂದರೆ ಅದರ ಪರಿಪಾಠಗಳು ಇಲ್ಲಿ ನಿತ್ಯವೂ ನಡೀತದೆ. ಇದರ ಮುಖ್ಯ ಉದ್ದೇಶ ಅಂದರೆ ಮಕ್ಕಳಲ್ಲಿ ನಮ್ಮ ಸನಾತನ ಧರ್ಮದ ಕಥೆಗಳ ಬಗ್ಗೆ ಅಥವಾ ಆಧ್ಯಾತ್ಮಿಕದ ಬಗ್ಗೆ ಅವರಿಗೆ ಅನುವರಿಕೆ ಮಾಡಿಕೊಡಬೇಕು ಎಂಬ ಹಾಗೆ ಅವರ ಜೀವನದಲ್ಲಿ ಒಂದು ಅಳವಡಿಕೆ. ಯಕ್ಷಗಾನದಲ್ಲಿ ಕಥೆಗಳನ್ನಷ್ಟೇ ಕೇಳಿದರೆ ಸಾಕು, ಮಕ್ಕಳ ಮುಂದಿನ ಭವಿಷ್ಯದ ಕೂಡ ಬದಲಾಗುವುದು ಒಂದು ಆಶಯ. ಹಾಗಾಗಿ ಯಕ್ಷಗಾನ ಇನ್ನು ಮುಂದುವರಿಬೇಕು. ಇದೆಲ್ಲ ಆ ಸಹಕಾರದಿಂದ ಇನ್ನಷ್ಟು ಎತ್ತರಕ್ಕೆ ಹೋಗಬೇಕು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಿದೆ ಆಶಯ ಯಕ್ಷಗಾನ. ಇದು ಏನಾದರೂ ಆಫೀಸು ಲೊಕೇಶನ್? ತುಂಬ ಮಂದಿಗಳು ಇಲ್ಲೆಲ್ಲ ಕೇಳ್ತಾರೆ ನಮಗೆ ಈ ಥರದ್ದೆಲ್ಲ. ನಾವು ಬರೀ ಕಡಿಮೆ ಅವಧಿಗೆ ಸುಮ್ಮನೆ ಒಂದು ಕಾಟಾಚಾರಕ್ಕೆ ಬೇಕಾಗಿ ಯಕ್ಷಗಾನ ಕೊಡಲಿಕ್ಕೆ ಹೋಗುವ ಕ್ರಮ ಇಲ್ಲ. ಒಂದು ಸ್ಟೇಜ್ ಕೊಟ್ಟಿದ್ದು ಅಂತ. ಆದರೆ ಇದೊಂದು ನೀವು ಹೇಳಿದ ಹಾಗೆ ನಮಗೆ ಗೌರವದ ವಿಷಯ. ಮೋದಿಯವರು, ನಮ್ಮ ಭಾರತದ ಪ್ರಧಾನಮಂತ್ರಿಗಳಾದಂತಹ ಮೋದಿಯವರು ಬರುವಂಥ ವೇದಿಕೆಯಲ್ಲಿ ನಮಗೆ ಅವಕಾಶ ಸಿಕ್ಕಿದ್ದೇ ಒಂದು ದೊಡ್ಡ ವಿಷಯ.
ಅದು ಪ್ರಥಮ ಮಾತುಕತೆ ಆಗುವಾಗ ಒಂದು 15-20 ನಿಮಿಷ ಕೊಡ್ತೇವೆ ಅಂತ ಹೇಳ್ತಿದ್ರು. ಆಗ ನಾ ಎಂಥದ್ದು ಮಾಡೋದು 20 ನಿಮಿಷದಲ್ಲಿ ಸಾಕಾಗುವುದಿಲ್ಲ ಅಂತ ಹೇಳ್ತಿದ್ರು. ಮತ್ತೆ ನಮಗೆ ಅವರು ನಮ್ಮನ್ನೇ ಕರೆದು ಅಲ್ಲಿ ಮಾತಾಡುತ್ತಾ ಈ ಕಾರ್ಯಕ್ರಮದ ರೂಪುರೇಷೆಗಳನ್ನು ಮುಂದಿಟ್ಟಾಗ ನಮಗೂ ಅರ್ಥ ಆಯಿತು, ಇದು 5-6 ನಿಮಿಷಕ್ಕಿಂತ ಹೆಚ್ಚು ಕೊಡುವ ಅವಕಾಶಗಳಿಲ್ಲ ಅಂತ. ಹಾಗೆ ನಾವು 5 ನಿಮಿಷಕ್ಕೆ ಎಗ್ರಿಯಾಗಿ ಈಗ ಒಂದು 6 ನಿಮಿಷದ ರೆಕಾರ್ಡಿಂಗ್ ಮಾಡಿ ಇಟ್ಟುಕೊಂಡಿದ್ದೇವೆ. ತುಂಬ ಪರಿಣಾಮಕಾರಿಯಾದಂಥ ಪ್ರದರ್ಶನ ಕೊಡುವುದಕ್ಕೆ ಸಿದ್ಧರಾಗಿದ್ದೇವೆ. ಖಂಡಿತವಾಗಿಯೂ ದೇವರ ಒಲುಮೆ ಉಂಟು ಅಂತಾದರೆ, ಕಟೀಲು ಭ್ರಾಮರಿಯ ಅನುಗ್ರಹ ಉಂಟು ಅಂತಾದರೆ ನಾಡಿನ ದಿನ ಕಾರ್ಯಕ್ರಮ ಚಂದದಲ್ಲಿ ಮೂಡಿ ಬರ್ತದೆ ಅಂತ ನಾವು ಭಾವಿಸ್ತೇವೆ. ಈ ಅವಕಾಶಕ್ಕಾಗಿ ನಾವು ಏನು ಆರ್ಗನೈಸಿಂಗ್ ಕಮಿಟಿ ಇದ್ದಾರೋ ಮತ್ತು ಹೆಬ್ಬಾರರ ಮೂಲಕವಾಗಿ ನಮಗೆ ಬಂದದ್ದು ದಯಾನಂದ ಹೆಬ್ಬಾರವಾಗಿ ಅವರಿಗೂ ನಾವು ಧನ್ಯವಾದವನ್ನು ಅರ್ಪಿಸುವುದಕ್ಕೆ ಇಚ್ಛಿಸ್ತಾ ಇದ್ದೇವೆ. ಎಲ್ಲರ ಅಭ್ಯಾಸ ಕೇಂದ್ರದ ಪರವಾಗಿ ಅನಂತ ಧನ್ಯವಾದಗಳು ಅವರಿಗೆ. ಇನ್ನೊಂದು ವಿಷಯ, ಯಕ್ಷಗಾನ ಊರಿಂದ ಬರ್ತಾ ಇದ್ದಾರೆ ನಿಮ್ಮ ಸಹೋದರ ಯಕ್ಷಗಾನದಲ್ಲಿ 2 ವರ್ಷ, ಅದು 5 ವರ್ಷದ ಪ್ರಾಕ್ಟೀಸ್ ಇರುವಾಗ ನೀವು ಪರ್ಫಾರ್ಮ್ ಮಾಡಿದ್ರೆ ಹೇಗೆ? ಇದು ಯಾರು ನಿಮ್ಗೆ ಇನ್ಸ್ಪಿರೇಷನ್, ಸಪೋರ್ಟ್ ಯಾರು ನಿಮಗೆ? ಮಾಸ್ಟರ್, ಗುರುಗಳು ಮತ್ತು ಪೇರೆಂಟ್ಸ್ ಅಲ್ಲಿ ಯಾರು ಸಪೋರ್ಟ್ ಮಾಡ್ತಾರೆ? ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಅವರ ತಾಯಿ ಹೌದಾ? ಓಕೆ. ಮತ್ತೆ ತಾತ ಯಕ್ಷಗಾನದಲ್ಲಿ ಮತ್ತೆ ನೀವು ಮಾತಾಡ್ತೀರಾ? ಅಮ್ಮ ಮಗಳು ಅವ್ರು ಒಳ್ಳೆ ಭಾಗವತರು, ಅವರು ಮಾತಾಡಿ. ಸೊ ಮಗಳು ಫಸ್ಟ್, ನಂತರ ನೀವು ಸೇರಿದ? ಗ್ರೇಟ್ ನೋಡಿ, ಒಳ್ಳೆ ಭಾಗವತಿಗೆ ಮಾತಾಡ್ತೀವಿ, ಒಳ್ಳೆ ಸಂಗೀತ ಭಾಗವತಿ. ಹೌದಾ? ಭಗವತಿ ಮಾಡ್ತೀರಾ? ಗುರು, ಯಾವುದೊಂದು ತುಂಬ ಒಂದು ಪ್ರೌಡ್ ಫೀಲ್ ಆಯ್ತು ನಮಗೆ. ಅಂದರೆ ಖಾಲಿ ಪರ್ಫಾರ್ಮ್ ಮಾಡೋದಲ್ಲ, ಭಾಗವತಿಗೆ ಸಹ ಮಾಡ್ತಾರೆ. ತುಂಬ ಸ್ಟಾರ್ಟಿಂಗಲ್ಲಿ ನೋಡಿದ್ದು. ಇದು ಹೇಗೆ ಸಾಧ್ಯ ಆಯಿತು? ಅಂದರೆ ಇದರ ಒಂದು ಇದೇನು ಪ್ಲಾನ್ ಏನು ಆ್ಯಕ್ಚುಲಿ ಭಾಗವತಿ? ಪ್ಲ್ಯಾನ್ ಅಂದರೆ ನಾವು ಯಾವಾಗಲೂ ಹೇಳೋದುಂಟು, ಕೇವಲ ನಾಟ್ಯ ಕಲಿತರೆ ಸಾಕಾಗುವುದಿಲ್ಲ. ಹಿಮ್ಮೇಳದ ಭಾಗವತಿಗೆ ಮತ್ತು ಚಂಡಮದ್ದಳೆಯನ್ನು ಅಭ್ಯಾಸ ಮಾಡಿದರೆ ನೀವು ಭಾಗವತರಾಗುತ್ತೀರೋ ಚಂಡಮದ್ದಳೆಯರಾಗ್ತೀರೋ ಗೊತ್ತಿಲ್ಲ, ಆದರೆ ತುಂಬ ಚಂದದ ವೇಷಧಾರಿ ಆಗಬಹುದು. ಅದಕ್ಕಾಗಿ ಪೂರಕವಾಗಿ ಅದನ್ನು ಕಲಿಬೇಕು. ಅದೇ ಭಾಗವತಿಗೆ ಮತ್ತು ಚಂಡಮದ್ದಳೆಯಲ್ಲಿ ಒಳ್ಳೆಯ ಫಲಗಿದ್ರೆ ಮತ್ತೆ ಅದರಲ್ಲಿಯೂ ಮುಂದುವರಿಯಬಹುದು. ನಮಗೆ ನೋಡ್ಬೋದು, ಇವರ ಪರ್ಫಾರ್ಮೆನ್ಸ್ ನೋಡುವ ಚಾನ್ಸ್ ಸಿಗ್ಬೋದು ಆ ಸ್ಟೇಜಲ್ಲಿ. ಭಾಗವತಿ ತುಂಬ ಖುಷಿ ಆಯ್ತು ಇಲ್ಲಿ. ಖಂಡಿತ ಸಿಗ್ತದೆ. ಮತ್ತು ನಾವು ಕನ್ನಡ ಇದರ ಐಡಿಯಾ ಹೇಗೆ ಬಂತು ಅಂತ ಕೇಳಿದರೆ, ಕನ್ನಡ ತರಗತಿ ಮಾಡುವಾಗ ನಾವು ಪದ್ಯ ವಿಭಾಗದ ವ್ಯಾಕರಣಗಳನ್ನು ವಿಂಗಡಿಸುತ್ತಾ ಮಕ್ಕಳಿಗೆ ಹೇಳುತ್ತಾ ಪ್ರಾಸ ಏನು, ಛಂದಸ್ಸೇನು. ಯಾಕೆಂದರೆ ನನ್ನ ಗುರುಗಳು ಮತ್ತು ಯಕ್ಷಗಾನದಲ್ಲಿ ತುಂಬ ಛಂದಸ್ಸಿನ ಕುರಿತಾಗಿ ಕೆಲಸ ಮಾಡಿದಂಥ ಎನ್ ನಾರಾಯಣ ಶೆಟ್ಟಿ ಕೇಳಿರಬಹುದು, ಛಂದೋಬ್ರಹ್ಮ ಅಂತ ಖ್ಯಾತಿ ಪಡೆದವರು. ಯಕ್ಷಗಾನದ ಛಂದೋಂಬುದಿ ಅಂತ ಗ್ರಂಥ ಬರೆದಿದ್ದಾರೆ. ಹಾಗೆ ಆ ಛಂದಸ್ಸಿನ ಕುರಿತಾಗಿ ನಾವು ಪಾಠ ಮಾಡುತ್ತಾ ನನಗೊಂದು ಆಶ್ಚರ್ಯ ಏನಾಯಿತು ಅಂತ ಕೇಳಿದರೆ, ಛಂದಸ್ಸು ಎನ್ನುವುದು ಡಿಗ್ರಿ ಆದಂಥ, ಪದವಿ ಪಡೆದಂಥ ಅವರಿಗೂ ಕಷ್ಟ, ಕಬ್ಬಿಣದ ಕಡಲೆ ಅದು. ನಾವು ಪಾಠ ಮಾಡುತ್ತಾ ಛಂದಸ್ಸಿನ ಬಗ್ಗೆ ಹೇಳುತ್ತಾ 1-2 ತರಗತಿಯಲ್ಲಿ ಕೆಲವೊಂದು ಮಕ್ಕಳು ತುಂಬ ಪಿಕ್ ಮಾಡಿದರು ಅದನ್ನು. ಆಗ ಆಶ್ಚರ್ಯವಾಯಿತು, ಟ್ಯಾಲೆಂಟ್ ಉಂಟು ಅಂತ ಗೊತ್ತಾಯಿತು. ಮತ್ತು ಅದನ್ನು ಸ್ವಲ್ಪ ಕನ್ನಡ ತರಗತಿಯಲ್ಲಿ ಹೆಚ್ಚು ಅಭ್ಯಾಸ ಮಾಡಿಸ್ತಾ ನಾವು ಭಾಗವತಿಗೆ ಹೊರಳಿಕೊಂಡಿದ್ದು ಸ್ವಲ್ಪ. ಈಗ ಅಂತೂ ನಾವು ಅದಕ್ಕಾಗಿ ಒಬ್ಬರಿಗಿಂತೊಬ್ಬರು ಬೈಲಾಗಿ ನಾರಾಯಣ ಶೆಟ್ಟರ ಶಿಷ್ಯರು ಈಗ 2ನೇ ಚಂದೋಬ್ರಹ್ಮ ಅಂತ ಖ್ಯಾತಿ ಪಡೆದಂಥ ಗಣೇಶ್ ಕೊಲಕಾಡಿ ಅವರಿಂದ ಕಲಿತಂಥ ಭವ್ಯಶ್ರೀ ಮಂಡಿಕೋರು ಅವರನ್ನು ನಾವು ಆಯ್ದುಕೊಂಡಿದ್ದೇವೆ ಭಾಗವತಿಗೆ ಗುರುಗಳಾಗಿ. ಅವರು ಆನ್ಲೈನ್ ಮೂಲಕ ಇವರಿಗೆ ತರಗತಿ ಮಾಡ್ತಾ ಇದ್ದಾರೆ. ಹೌದಾ? ಹಾಗೆ ಸವಿನಯನಲ್ಲಿ ತೀರ್ಥ ಅಂತ ಚಂಡಮದ್ದಳೆ ತರಬೇತಿಯನ್ನು ಕೊಡ್ತಾ ಇದ್ದಾರೆ. ಇವರು ಉಭಯರು ಗುರುಗಳಿಗೂ ನಾವು ಈ ಮೂಲಕವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಖಂಡಿತವಾಗಿ ಅವರದ್ದಾದ ಸಹಕಾರ ಸಿಕ್ಕಿದ್ರೆ ಭಾಗವತರನ್ನು ನಾವು ಆಯ್ದುಕೊಡ್ತೇವೆ. ಭಾಗವತರಾಗಿ ಇವರೇ ನಮ್ಮ ತಂಡವನ್ನು ಮುಂದುವರಿಸಿದರು. ಅವರ ಹತ್ರ ನೀವು ಅಭಿಪ್ರಾಯ ಕೇಳಿ. ಇನ್ನು ನಮ್ಮ ಜೊತೆ ಇದ್ದಾರೆ ಕೃಷ್ಣ ಪ್ರಸಾದ್ ತುಂಬ ಫೇಮಸ್ ಇಲ್ಲಿ ಭಾಗವತಿಗೆ. ಪ್ರತಿಯೊಂದು ಕಡೆ ಯಕ್ಷಗಾನಕ್ಕೆ ಮಾತ್ರ ನಮ್ಮನೆ ಗಡಿನಾಡು ಉತ್ಸವದಲ್ಲಿ ತುಂಬ ಒಂದು ಅದ್ಭುತವಾದ ಒಂದು ಭಾಗವತಿಗೆ ಕೇಳಿದ್ದಾರೆ. ತುಂಬ ಖುಷಿ ಆಯಿತು ಸರ್. ಹೇಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಯಕ್ಷಾಭ್ಯಾಸ? ಯಕ್ಷಗಾನ ಆಗಿರೋದು ನಾಳೆ ಜೂಲೈನಲ್ಲಿ ಔಟ್ಡೇಗಂಟಾಗಿದೆ ಅದರ ಬಗ್ಗೆ. ನಾನು ಅಭ್ಯಾಸ ಕೇಂದ್ರ ಜೊತೆ ಮೊದಲಿಂದಲೂ ಇದ್ದೇನೆ. ನಾವು ಪ್ರಾಯಶಃ 15 ವರ್ಷ ಆಯಿತು ಕಾಣ್ತದೆ. ಆ ಟೈಮಿಂದ ನಾವು ಇದ್ದೇವೆ. ಹಿಮ್ಮೇಳ ಮುಮ್ಮೇಳ ಎರಡರಲ್ಲೂ ಇದು ಮಾಡ್ತಾ ಇದ್ದೇವೆ. ಶೇಖರ್ ಶೆಟ್ಟಿಗಾರು ಹಾಗೆ ಎಲ್ಲರೂ ನಮ್ಮ ಸೀನಿಯರ್ ಆರ್ಟಿಸ್ಟ್ ತುಂಬ ಜನ ಇದ್ದಾರೆ. ವಿಶೇಷ ಶಾಸ್ತ್ರಿ ಆಗಿರ್ಬೋದು, ಭುವನೇಶ್ವರ ಶರ್ಮಾ ಆಗಿರ್ಬೋದು, ಬಾಲ ಶೆಟ್ಟಿಗಾರ್, ನಾವೆಲ್ಲ ಸೇರಿ ಕಾರ್ಯಕ್ರಮವನ್ನು, ನಮಗೆ ಅದೊಂದು ಪ್ರಾಕ್ಟೀಸ್ ಆಗೋದೇ ಒಂದು ಹಬ್ಬ ಥರ ನಮ್ಮದು. ಈಗ ಇವತ್ತು ಕಾರ್ಯಕ್ರಮ ಮುಹೂರ್ತ ಆಯಿತು. ನಮಗೆ ಬರುವ ವಾರದಿಂದ ನಾವು ಈಗ ಎಂತ ಮಾಡೋದು ಅಂತ ಒಂದು ಹಬ್ಬ.
ಎಲ್ಲರೂ ಕಾಯ್ತಾ ಇರ್ತಾರೆ ಯಾವಾಗ ಸಂಡೇ ಆಗ್ತದೆ, ಯಾವಾಗ ಪ್ರಾಕ್ಟೀಸ್ ಶುರು ಮಾಡ್ಬೋದು. ಸರ್ ಹೇಳ್ತಾರೆ ಬೆಳಗ್ಗಿಂದ ಸಂಜೆ ತನಕ, ಸಂಜೆ ಆದರೂ ಹೋಗಲಿಕ್ಕೆ ಮತ್ತೆ ನಮಗೆ ಮನಸ್ಸಾಗುತ್ತೆ. ಒಂದು ಪ್ರಾಕ್ಟೀಸ್ ಮಾಡಿಕೊಂಡು ನಮ್ಮದು ಫ್ಯಾಮಿಲಿ ಥರ ಹಾಗೆ ಮಾಡ್ತಾ ಇರ್ತೀವಿ. ತುಂಬ ಕಷ್ಟ ಕೂಡ ಅಲ್ವಾ? ಎವ್ರಿ ವೀಕೆಂಡಲ್ಲಿ ಮಾಡಿ ಗುರುಗಳನ್ನು ಸ್ಪೆಷಲಿ ಹೌದು, ಮಕ್ಕಳನ್ನು ಇದು ಮಾಡೋದು ನಮಗೆ ಒಂದು ಖುಷಿ. ಆ ಇದರಲ್ಲಿ ನಮಗೆ ಸಹ ಅಭ್ಯಾಸ ಆಗ್ತದೆ, ನಮಗೆ ಪ್ರಾಕ್ಟೀಸ್ ಆಗ್ತದೆ. ಈಗ ಮಕ್ಕಳನ್ನು ನಾವು ತಿದ್ದುವ ಮೂಲಕ ಅಥವಾ ಅವರಿಗೆ ನಾವು ಪದ್ಯ ಹೇಳೋದಾಗಲಿ, ಹಿಮ್ಮೇಳ ಬಾರಿಸೋದಾಗಲಿ, ಚಂಡೆ ಮತ್ತೆ ಕಲಿಸೋದು, ಅದರಲ್ಲಿ ನಾವು ನಮಗೆ ಸಹ ಒಂದು ಅನುಭವ ಆಗ್ತದೆ, ನಮಗೆ ಎಕ್ಸ್ಪೀರಿಯನ್ಸ್ ಸಿಗ್ತದೆ. ಅದರಿಂದಾಗಿ ನಾವು ಮಕ್ಕಳಿಗೆ ಸಹ ಅದೇ ಫ್ಯೂಚರಲ್ಲಿ ಅವರು ಎಷ್ಟು ಪ್ರಾಕ್ಟೀಸ್ ಮಾಡ್ತಾರೆ ಅಷ್ಟು ಅವರ ವೇಷ ಅಥವಾ ಅವ್ರದ್ದು ಕ್ವಾಲಿಟಿ ಒಳ್ಳೆಯದಾಗ್ತವೆ, ಅಷ್ಟು ಎದ್ದು ಬರ್ತದೆ. ಅವ್ರು ಸ್ಟೇಜೇ ಬೇಕು ಅಂತ ಇದು ಮಾಡಬೇಕು ಅಂತಿಲ್ಲ, ನಾವು ಪ್ರಾಕ್ಟೀಸ್ ಮಾಡಿದರೆ ಸಹ ನಿಮಗೆ ಸ್ಟೇಜಲ್ಲಿ ಆ ಒಂದು ಪರ್ಫಾರ್ಮೆನ್ಸ್ ಕೊಡಲಿಕ್ಕೆ ಆಟೋಮೆಟಿಕ್ ಆಗಿ ಬರ್ತದೆ. ಆ ರೀತಿ ಇಷ್ಟು 15 ವರ್ಷದಿಂದ ಇದ್ದೇವೆ. 15 ವರ್ಷ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್, ತುಂಬ ಖುಷಿ ಆಯಿತು. ಇನ್ನಷ್ಟು ನಿಮ್ಮಿಂದ ನಮಗೆ ಕಲಾ ಸೇವೆ ಆಗಲಿ ಅಂತ ವಿಶ್ ಮಾಡ್ತೀವಿ. ಮತ್ತು ನಮ್ಮ ಗಿರೀಶ್ ಗೊತ್ತಿರ್ಬೋದು, ಅವರು ಮುಖ್ಯ ಭಾಗವತರಾಗಿದ್ದುಕೊಂಡು ಈ ಪ್ರದರ್ಶನವನ್ನು ಮುನ್ನಡೆಸುವುದಕ್ಕಿದ್ದಾರೆ. ಮತ್ತೆ ಮತ್ತೊಂದಷ್ಟು ಮಂದಿಗಳು ಅದಕ್ಕೆ ಜಾಯಿನ್ ಆಗುವುದಕ್ಕಿದ್ದಾರೆ. ಅದನ್ನು ನಾವು ಮುಂದಿನ ದಿನಗಳಲ್ಲಿ ಪ್ರಕಟಿಸ್ತೇವೆ. ಹಾಗೆ ಮತ್ತೊಂದು ನಮ್ಮ ತಂಡದಲ್ಲಿ ಮತ್ತೊಂದು ಹೆಮ್ಮೆಯ ವಿಷಯ ಉಂಟು ಹೇಳಿಕೊಡುವುದಕ್ಕೆ. ನಿಮಗೆಲ್ಲ ಗೊತ್ತಿರಬಹುದು, ಕ್ರಿಶ್ಚಿಯನ್ಸ್ ಕೂಡ ಯಕ್ಷಗಾನದಲ್ಲಿ ಒಂದಿಷ್ಟು ಮಂದಿ ಕ್ರಿಶ್ಚಿಯನ್ ಮತ್ತು ಮುಸ್ಲಿಮ್ಸ್ ಕಲಾವಿದರು ಭಾಗವಹಿಸಿದವರಿದ್ದಾರೆ. ಇಲ್ಲಿ ಹಾಗೆ ನಮ್ಮ ತಂಡದಲ್ಲಿ ಒಂದು ಅಭಿಮಾನ ಪಡುವಂತಹ ಜೀವನ್ ಕ್ರಾಸ್ ಅಂತ ಪುತ್ತೂರು, ಯಾವುದೇ ಪಾತ್ರ ಕೊಟ್ಟರೂ ನಿರ್ವಹಿಸುವಂತಹ ಪ್ರೌಢಿಮೆ ಉಂಟು. ಅವರು ಊರಲ್ಲಿರುವಾಗಲೇ ಕಲಿತು ಬಂದವರು, ಇಲ್ಲಿಗೆ ಬಂದ ಮೇಲೆ ಮತ್ತಷ್ಟು ಪಳಗುತ್ತಾ ಇದ್ದಾರೆ. ನೀವು ಅವರನ್ನು ಮಾತಾಡಿಸಿ. ನಿಜವಾಗಿ ಒಂದು ಪ್ರೌಢ ನಮಗೆ ಆದರೆ ಸ್ವಲ್ಪ ಈಸಿ ಅದು ಕನೆಕ್ಟ್ ಆಗಲಿಕ್ಕೆ ಯಕ್ಷಗಾನ ಧರ್ಮವಾಗಿ. ನಿಮ್ಗೆ ಹೇಗೆ ಕನೆಕ್ಟ್ ಆಯಿತು ಯಕ್ಷಗಾನ? ಕಷ್ಟ ಅಂತೆಲ್ಲ ಆಗಲಿಲ್ಲ. ನಮ್ಮ ಅಥವಾ ಪೇರೆಂಟ್ಸ್ ಅಲ್ಲ, ಆ್ಯಕ್ಚುಲಿ ನಮ್ಮ ತಂದೆ ದೊಡ್ಡಪ್ಪ ಚಿಕ್ಕಪ್ಪ ಅವರಲ್ಲಿ ನಾವು ಸಣ್ಣ ಇರುವಾಗಲೇ ಜೀಪ್ ಹತ್ತಿಕೊಂಡು ಎಲ್ಲಿ ಯಕ್ಷಗಾನ ಇದ್ರು ಹೋಗ್ತಿದ್ರಂತೆ. ಮೇ ಬಿ ಅದೇ ನಮಗೆ ಕೂಡ ಬಂದದಾಗಿರ್ಬೋದು. ನಮ್ಮ ಮನೆ ಹತ್ರನೇ ನಮ್ಮ ಭಜನಾ ಮಂದಿರ, ಸುಬ್ರಹ್ಮಣ್ಯೇಶ್ವರ ಭಜನಾ ಮಂದಿರ. ಮೊದಲು ನನ್ನ ಅಕ್ಕ ಹೋಗಿ ಸೇರಿಕೊಂಡು ನಾನಾಗ ಜಸ್ಟ್ ನೋಡ್ತಿದ್ದೆ ಹೊರಗಿಂದ. ಹಾಗೆ ಅಕ್ಕರನ್ನು ನೋಡಿ ನೋಡಿ ಅವಳು ಮನೆಯಲ್ಲಿ ಬಂದು ಪ್ರಾಕ್ಟೀಸ್ ಮಾಡಿ ಅಕ್ಕರನ್ನು ನಾನು ತಿಂದುದು ಅದು ಹಾಗೆಲ್ಲ ಹಾಗೆ ಮತ್ತೆ ಅವಳು ವೇಷದಲ್ಲಿ ನೋಡೋದು ನನಗೆ ಕೂಡ ಮಾಡಬೇಕು ಅಂತ ಆಸೆ ಇದೆ. ಮತ್ತು ನಾನು ಕೂಡ ಗುರುಗಳ ಜೊತೆ ಸೇರಿ ಬಾಲಕೃಷ್ಣ ಉಡ್ಡಂಗಳ ಕಲಿತೆ. ಸೊ ಅಕ್ಕ ಅವ್ರನ್ನ ತರಿಸ್ಬೇಡಿ, ದುಬೈಯಲ್ಲಿ ಇದ್ಲು, ಈಗ ಮದುವೆ ಆದ ನಿಮ್ಮ ಹೆಸರು? ಜೀವನ್ ಕ್ರಾಸ್. ಊರು ಪುತ್ತೂರು. ನೋಡಿ, ಪುತ್ತೂರಿನವರೊಂದು ಪ್ರೌಡ್ ಫೀಲ್ ಆಗುತ್ತೆ. ನಿಜವಾಗಿ ನಮ್ಗೆ ತುಂಬ ಖುಷಿ ಆಯಿತು ಈ ಒಂದು ಯಕ್ಷಗಾನದಲ್ಲಿ ನೀವು ಇರೋದು. ಇವರಿಗೂ ಒಂದು ಪ್ರೌಡ್ ಫೀಲ್, ಅದಕ್ಕೆ ಅವ್ರು ಸ್ಪೆಷಲ್ ಆಗಿ ಮೆನ್ಷನ್ ಮಾಡಿದ್ದು. ಸೊ ನಿಮ್ಗೆಲ್ಲರಿಗೂ ಆಲ್ ನಗರದಿ ಸ್ಥಿರವಾದ ಶ್ರೀ ಶಂಕರ ನಾರಾಯಣ ದೇವ ಜಗದೀಶ, ಶ್ರೀ ಶಂಕರ ನಾರಾಯಣ ದೇವ ಜಗದೀಶ. ದಾಮ್ ದಾಮ್ ದ ದಿಕ್ಕ ಗಿಡತಕ ದಾಮ್ ದಾಮ್ ದ ತೈ, ಗಿಡತಕ ದಾಮ್ ದಾಮ್ ದ ದಿನ್ನ ಗಿಡತಕ ದಾಮ್ ದಾಮ್ ದ ತೈ, ಗಿಡತಕ ದಾಮ್ ದಾಮ್ ದ ದಿನ್ನ ಗಿಡತಕ ದಾಮ್ ದಾಮ್ ದ ತೈ, ಗಿಡತಕ ದಾಮ್ ದಾಮ್ ದ ತೈ, ಗಿಡತಕ ದಾಮ್ ದಾಮ್ ದ ತೈ, ಗಿಡತಕ ದಾಮ್ ದಾಮ್ ದ ತೈ ತತಕ ದ. ಪದ್ಯ ಪ್ರಸ್ತುತಿಯಲ್ಲಿ ತೊಡಗಿಕೊಂಡ
ಶ್ರೀರಾಮ ಜಯ ರಾಮ ಜಯ ಜಯ ರಾಮ 9 ಸಲ ಹೇಳಿ ಆಮೇಲೆ ಶ್ರೀರಾಮ ರಕ್ಷಾ ಸ್ತೋತ್ರ ಆರಂಭಿಸೋಣ. ರಾಮಚಂದ್ರೇತಿ ವಾಸ್ಪರಾಂ ನಮೋ ನಮಃ ಭೋಗ್ಯಂ ಭೋಗ್ಯಂ ಚ ವಿತರೇ हे कृपा जननिधे हे सिंधु कन्यापते हे कंसान्तका हे गजेन्द्र करुणा पारिणा हे माधवा हे रामानुजा हे जगत्रय गुरु हे पुण्डरीकाक्षमा हे गोपीनाथ पालय पदौ ध्यायामि चित्ते सदा ध्यायामि चित्ते सदा हरिनारायण गोविन्द अच्युतानन्द गोविन्द वज्रवतार गोविन्द कूर्मस्वरूप गोविन्द चोडाकार गोविन्द नरहरि वामन गोविन्द अनन्त महिमा गोविन्द भार्गव राम गोविन्द भार्गव राम गोविन्द दशरथनन्दन गोविन्द वसुदेवात्मज गोविन्द बौद्धवतार गोविन्द कल्कि स्वरूप गोविन्द